ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೇನೆ. ಬರೀ 2 ಓರಿಯೋ ಬಿಸ್ಕೆಟ್ ಇದ್ದರೆ ಸಾಕು. ಬೇಕ್ರಿಗಿಂತಲೂ ಸೂಪರ್ ಆಗಿರುವಂತಹ ಲಾವಾ ಕೇಕನ್ನು ಕಣ್ಮುಚ್ಚಿ ತೆಗೆಯೋದ್ರೊಳಗಡೆ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು, ಯಾವುದೇ ಕಷ್ಟ ಇಲ್ಲದೆ. ಬರೀ 2-3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ರೆಸಿಪಿನ ನೋಡಿ ಒಂದ್ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ನೋಡಿ, 1-2 ಪ್ಯಾಕೆಟ್ ಬಿಸ್ಕೆಟ್ ಮತ್ತು ಒಂದು ಕ್ಯಾಡ್ಬೆರಿ ಡೈರಿ ಮಿಲ್ಕ್ ಚಾಕ್ಲೇಟ್ ಇದ್ದರೆ ಸಾಕು. ತುಂಬಾ ಸುಲಭವಾಗಿ ಬೇಕ್ರಿಗಳಲ್ಲಿ ಸಿಗುವಂತಹ ಲಾವಾ ಕೇಕನ್ನು ಮನೆಯಲ್ಲೇ ಮಾಡ್ಬೋದು. ಮೊದಲಿಗೆ ಈ ಚಾಕ್ಲೇಟ್ ಇದೆಯಲ್ವಾ, ಇದನ್ನ ಜಸ್ಟ್ ನಾವು ಕಟ್ ಮಾಡಿ ಇಟ್ಕೊಳ್ಳೋಣ. ಹೀಗೆ ಈ ಬಿಸ್ಕೆಟ್ಗಳನ್ನು ಎಲ್ಲ ಓಪನ್ ಮಾಡಿ ತೆಗೀರಿ. ಎಲ್ಲದನ್ನು ಒಂದು ತಟ್ಟೆಗೆ ಹಾಕೊಳ್ಳೋಣ. ನಾನು 1.5 ಪ್ಯಾಕೆಟ್ ಅಷ್ಟು ಓರಿಯೋ ಬಿಸ್ಕೆಟನ್ನು ತಗೊಂಡಿದ್ದೇನೆ. ಇನ್ನೊಂದು ಅರ್ಧ ಪ್ಯಾಕೆಟ್ ಅಷ್ಟು ನಾನು ಈ ಹೈಡ್ ಆ್ಯಂಡ್ ಸಿಕ್ ಬಿಸ್ಕೆಟ್ ಇದೆಯಲ್ವಾ, ಆ ಬಿಸ್ಕೆಟನ್ನು ತಗೊತಾ ಇದ್ದೇನೆ. ಒಂದು ಸ್ವಲ್ಪ ಇದನ್ನ ಜಸ್ಟ್ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿರುವಂಥ ಈ ಬಿಸ್ಕೆಟನ್ನು ಪುಡಿ ಮಾಡುವಂಥ ಮಿಕ್ಸಿಗೆ ಹಾಕೋಬೇಕು. ಕಟ್ ಮಾಡ್ಕೊಂಡೇ ಹಾಕೊಳ್ಳಿ, ಈ ಥರ ತುಂಡು ಮಾಡ್ಕೊಂಡು ಹಾಕೊಳ್ಳಿ. ರುಬ್ಬೋದಕ್ಕೆ ಅಂದರೆ ಗ್ರೈಂಡ್ ಮಾಡಿ ಪುಡಿ ಮಾಡೋದಕ್ಕೆ ನಮಗೆ ಸುಲಭ ಆಗುತ್ತೆ. ಜಸ್ಟ್ ಇದನ್ನ ಪುಡಿ ಮಾಡ್ಕೊತೀನಿ ಇವಾಗ ರುಬ್ಬಿಟ್ಟು. ನೋಡಿ, ಈ ಥರ ಪುಡಿ ಮಾಡ್ಕೋಬೇಕು. ಹೀಗೆ ಕರೆಕ್ಟಾಗಿ ರೆಡಿಯಾಗಿದೆ ಇದು. ಇದನ್ನ ಒಂದು ಪಾತ್ರೆಗೆ ಹಾಕೊಳ್ಳಿ. ಇದಕ್ಕೆ ಚೂರೇ ಚೂರು ಸೋಡಾ ಪುಡಿ ಹಾಕೋಬಹುದು, ಆಪ್ಷನಲ್ ಕಂಪ್ಲೀಟ್ ಆಗಿ. ಈಗ ಸ್ವಲ್ಪನೇ ಹಾಲನ್ನು ಹಾಕಿ ಈ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಒಂದೇ ಸರಿ ಜಾಸ್ತಿ ಹಾಲು ಬೇಡ, ಸ್ವಲ್ಪನೇ ಹಾಕೊಳ್ಳಿ. ನೋಡಿ, ಈ ಮಿಕ್ಸನ್ನು ನೀಟಾಗಿ ಹಾಲು ಹಾಕಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಇದೊಂದು ಸ್ವಲ್ಪ ದಪ್ಪ ಇದೆ, ಗಟ್ಟಿ ಇದೆ. ಇನ್ನೊಂದು ಚೂರು ಹಾಲು ಹಾಕ್ತೇನೆ. ಹಾಲು ನೋಡ್ಕೊಂಡು ಸ್ವಲ್ಪನೇ ಹಾಕಿ, ಜಾಸ್ತಿ ಬೇಡ. ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕೇಕ್ದು ಕ್ರೀಮ್ ರೆಡಿ ಆಗ್ತಾ ಇದೆ. ಇದೆಯಲ್ವಾ, ಪರ್ಫೆಕ್ಟ್ ಹದ. ಕೇಕ್ಗೆ ಕ್ರೀಮ್ ರೆಡಿ ಆಯಿತು. ಇಷ್ಟೇ. ಇಡ್ಲಿ ಹಾಕುವ ಟ್ರೇ ಇರುತ್ತಲ್ವ, ಅದನ್ನ ತಗೊಂಡು ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಸವರ್ಕೊಳ್ಳಿ. ಇವಾಗ ಈ ಕೇಕ್ ಹಿಟ್ಟನ್ನು ತಗೊಂಡು ಸ್ವಲ್ಪನೇ ಹಾಕ್ತಾ ಬರಬೇಕು. ನಾವು 2 ಲೇಯರ್ ಹಾಕಬೇಕಾಗುತ್ತೆ. ಫಸ್ಟ್ ಈ ಹಿಟ್ಟನ್ನು ಕೆಳಗಡೆಯಿಂದ ಹಾಕ್ಕೊಂಡು ಆಮೇಲೆ ಇನ್ನೊಂದು ಇಂಗ್ರೀಡಿಯೆಂಟ್ ಇಟ್ಟು ಮತ್ತೆ ಪುನಃ ಹಾಕಬೇಕಾಗುತ್ತೆ. ಅದರಿಂದ ಪೂರ್ತಿ ಹಾಕೋಬೇಡಿ, ಅರ್ಧ ಹಾಕೊಳ್ಳಿ. ಈಗ ನೋಡಿ, ಈ ಚಾಕ್ಲೇಟ್ ಇದೆಯಲ್ವಾ, ಇದರ ಮಿಡ್ಲಲ್ಲಿ ಇಡಬೇಕು. ಹೀಗೆ ಈಗ ಇದರ ಮೇಲ್ಗಡೆ ಇನ್ನೊಂದು ಲೇಯರ್ ಈ ಹಿಟ್ಟನ್ನು ಹಾಕೋಬೇಕು. ಆಮೇಲೆ ಸೆಟ್ ಮಾಡ್ಕೊಳ್ಳೋಣ. ಫಸ್ಟ್ ಈ ಹಿಟ್ಟನ್ನು ಎಲ್ಲದಕ್ಕೆ ಹಾಕೋಣ ಈ ಥರ. ಈಗ ಒಂದ್ಸರಿ ಇದನ್ನ ಸೆಟ್ ಮಾಡ್ಕೊಳ್ಳಿ. ಇಲ್ಲ ಪಾತ್ರೆ ನೋಡಿ, ಹಿಂಗೆ ಮಾಡಿನೂ ಸೆಟ್ ಮಾಡ್ಕೋಬೋದು. ಈ ಥರ ಸ್ಪೂನ್ ಇದ್ದರೆ ಸೌಟ್ ಥರ ಇರುತ್ತಲ್ವ, ಇದರಲ್ಲಿ ಕೂಡ ಸೆಟ್ ಮಾಡ್ಕೋಬೋದು. ನೋಡಿ, ಸೆಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೇನೆ. ಈಗ ಇದನ್ನ ನಾವು ಬೇಯಲಿಕ್ಕೆ ಇಡಬೇಕು. ನಾನು ಸ್ಟೀಮರಲ್ಲಿ ಆಲ್ರೆಡಿ ನೀರು ಕಾಯಿಸ್ತಾ ಇದ್ದೇನೆ. ಸ್ಟೀಮರ್ ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಇದನ್ನ ಇಟ್ಟಿದ್ದೇನೆ. ಇವಾಗ ಇದೊಂದು 8ರಿಂದ 10 ನಿಮಿಷ ನಾವು ಬೇಯಲಿಕ್ಕೆ ಬಿಡಬೇಕು, ಮೀಡಿಯಮ್ ಉರಿಯಲ್ಲಿ. ಬೇಯಲಿ ಇದು ಸ್ವಲ್ಪ ಹೊತ್ತು. ನೋಡಿ, ಬೆಂದಿದೆ. ಜಸ್ಟ್ ಒಂದು 8ರಿಂದ 10 ನಿಮಿಷ ಬಿಟ್ಟಿದೆ ಮೀಡಿಯಂ ಫ್ಲೇಮಲ್ಲಿ. ಚೆನ್ನಾಗಿ ಬೆಂದಿದೆ, ಸಾಕು. ಇವಾಗ ನಮ್ಮದು ಲಾವಾ ಕೇಕ್ ರೆಡಿ ಆಗಿದೆ. ನೋಡಿದ್ರೇ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಬಂದಿದೆ.
ಇಷ್ಟೇ ನೋಡಿ, ಸೂಪರ್ ಆಗಿರುವಂಥ ಕೇಕ್ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಸಾಫ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಇನ್ನೂ ಒಂದು ಏನು ಅಂತಂದರೆ, ಚಾಕ್ಲೇಟ್ ಇದೆಯಲ್ಲ ತುಂಬ ಕ್ರೀಮಿ ಆಗಿರಬೇಕು, ತುಂಬ ಅಂದರೆ ತೆಳ್ಳಗಿರಬೇಕು ಅಂತಂದರೆ ನೀವೊಂದು ಮಾಡ್ಬೋದು. ಇಡೀ ಚಾಕ್ಲೇಟ್ ನೀವು ಹಿಟ್ಟಲ್ಲಿ ಇಡೋದಕ್ಕಿಂತ ಚಾಕ್ಲೇಟನ್ನು ಸ್ವಲ್ಪ ಕರಗಿಸ್ಬೇಕು. ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಿಕೊಂಡು ಆ ಪಾತ್ರೆ ಮೇಲೆ ಒಂದು ಪ್ಲೇಟ್ ಏನಾದರೂ ಇಟ್ಬಿಟ್ಟು ಅದರ ಮೇಲೆ ಚಾಕ್ಲೇಟ್ ಇಟ್ಟು ಚಾಕ್ಲೇಟನ್ನು ಕರಗಿಸಿ, ಅಂದರೆ ಚಾಕ್ಲೇಟನ್ನು ಮೆಲ್ಟ್ ಮಾಡಿ, ಅಥವಾ ಒಂದು ಬಾಣಲೆಯಲ್ಲಿ ಚಾಕ್ಲೇಟನ್ನು ಮೆಲ್ಟ್ ಮಾಡಿಕೊಂಡು ಆ ಮೆಲ್ಟ್ ಆಗಿರೋ ಚಾಕ್ಲೇಟನ್ನು ನೀವು ಹಿಟ್ಟು ಹಾಕಿದ ನಂತರ ಮಿಡ್ಲಲ್ಲಿ ಹಾಕಿ ಮೇಲೆ ಒಂದು ಲೇಯರ್ ಹಿಟ್ಟನ್ನು ಹಾಕಿ ಬೇಕಾದರೂ ನೀವು ಲಾವಾ ಕೇಕನ್ನು ಮಾಡ್ಬೋದು. ಇದು ನಾನು ಸಿಂಪಲ್ ಮೆಥಡ್ ಹೇಳ್ಕೊಟ್ಟಿರೋದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.